ಸಂಸದ ನಳಿನ್ ಕುಮಾರ್ ಕಟೀಲು ವಿಮಾನದಲ್ಲಿ ತಿರುಗಾಡ್ತಾರೆ. ದೆಹಲಿಯಲ್ಲಿ ವಾಸ್ತವ್ಯ ಮಾಡ್ತಾರೆ. ಅವರಿಗೆ ಬಡ ಜನರ ಕಷ್ಟ ಗೊತ್ತಿಲ್ಲ. ಪಾದಯಾತ್ರೆ ಮಾಡುವ ನಮಗೆ ಕೊಬ್ಬು ಬಂದಿದೆ ಅಂತ ಅಪಹಾಸ್ಯ ಮಾಡುತ್ತಾರೆ. ಕೊಬ್ಬು ಬಂದಿರುವ ಸಂಸದನ ಕೊಬ್ಬು ಇಳಿಸುವ ಕಾರ್ಯವನ್ನ ಕಾಂಗ್ರೆಸ್ ಪಕ್ಷ ಮಾಡಲಿದೆ ಎಂದು ಮಾಜಿ ಸಚಿವ ಬಿ ರಮಾನಾಥ ರೈ ಕುಟುಕಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 75ರ ಅಡ್ಡಹೊಳೆ ಬಿಸಿ ರೋಡ್ ಕಾಮಗಾರಿ ಸ್ಥಗಿತ ವಿರೋಧಿಸಿ ಕಾಂಗ್ರೆಸ್ ಕೈಗೊಂಡ ಹೆದ್ದಾರಿ ಪೂರ್ಣಗೊಳಿಸಿ ಜನರ ಪ್ರಾಣ ಉಳಿಸಿ ಹೋರಾಟದ ಕಾಲ್ನಡಿಗೆ ಜಾಥಾದ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಮಂಗಳೂರು ವಿಮಾನ ನಿಲ್ದಾಣ, ಬಂದರು, ಎನ್ಐಟಿಕೆ, ಎಂಆರ್ಪಿಎಲ್, ಎಂಸಿಎಫ್ ಇವೆಲ್ಲವೂ ಕಾಂಗ್ರೆಸ್ನ ಕೊಡುಗೆ. ಆದರೆ ಕಳೆದ 30 ವರ್ಷಗಳಲ್ಲಿ ಇಲ್ಲಿನ ಸಂಸದರಾದವರು ಏನು ಕೊಡುಗೆ ಕೊಟ್ಟಿದ್ದಾರೆ ಎಂದು ಪ್ರಶ್ನಿಸಿದರು. ಸಾಮಾಜಿಕ ನ್ಯಾಯವನ್ನ ಕೊಟ್ಟ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರು ದೇಶಕ್ಕಾಗಿ ಪ್ರಾಣ ತೆತ್ತಿದ್ದಾರೆ. ಆದರೆ ಅದರ ಬಗ್ಗೆ ಲಘುವಾಗಿ ಮಾತನಾಡುವ ಬಿಜೆಪಿಗರ ಮನೋಸ್ಥಿತಿ ಹೇಗಿರಬಹುದು ಎಂದು ಪ್ರಶ್ನೆ ಮಾಡಿದ ಅವರು ಬಿಜೆಪಿ ಮನುಷ್ಯತ್ವ ಇಲ್ಲದ ಪಕ್ಷ ಎಂದು ಕಿಡಿಕಾರಿದ್ರು. ಧರ್ಮವು ಇಲ್ಲುಂಡು ಮೇರೆಗೆ ವಾ ಊರು ಪೋಂಡ ಡಿಸಿ ಕಾರು ಮೇರೆ ಫ್ರೀಯಾದ ತಿರುಗುವೆ ಅಂಚಾದ ಕೊಬ್ಬು ಬೈದಿನಿ ಎಂಕ್ಲೆಗತ್ತೆ ಸ್ವಾಮಿ ಈರೆ ಕೊಬ್ಬು ಬೈದಿನಿ ಪಾತ್ರ ಈರೆ ಬೈದಿನಿ ಚರ್ಬಿ ಬೈದಿನಿ ಈರೆ ಯಾನ ಇಲ್ಲಡೆ ಪೋಣಕ ಎನ್ನ ಬಿಡದಿಕ್ಕೇಂಡಲ್ಲ ನಿಕ್ಲಿ ಚರ್ಬಿ ಬೈದಿನಿ ಹಿಂಗೆ ಅರ್ಥ ಆಯ್ತು ಎಂಚಿನ ನಿಕ್ಲೆ ಚರ್ಬಿ ಬೈದನಿಗೆ ಎಂಚಿನ ಚರ್ಬಿ ಬೈದಿನಿ ಅವೇ ನಳಿನ್ ಕುಮಾರ್ ಕಟೀಲಿನಿ ಪೇಪಾಟ್ ಮಾಡಿ ಚರ್ಬಿ ಬೈದನು ಚರ್ಬಿ ಬೈತನ ಚರ್ಬಿನ ಜಪಡವನ ಕೆಲಸನು ಕಾಂಗ್ರೆಸ್ ಪಕ್ಷ ಮಾತಾಡ್ತಿದ್ದು. ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಅವರು ಮಾತನಾಡಿ, ಮೋದಿ ನೇತೃತ್ವದ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದರೆ ಪ್ರಜಾಪ್ರಭುತ್ವ ನಾಶವಾಗಿ ಫ್ಯಾಸಿಸ್ಟ್ ಆಡಳಿತ ಬರ್ತದೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ದುಡಿದರೆ ಮಾತ್ರ ಚುನಾವಣೆ ಗೆಲ್ಲುತ್ತೇವೆ. ಪ್ರತಿಯೊಂದು ಬೂತಿನಲ್ಲೂ 100 ಯುವಕರನ್ನ ಸಂಘಟಿಸಿ ಅವರೆಲ್ಲ ಎದೆ ತಟ್ಟಿ ಕಾಂಗ್ರೆಸ್ ಎಂದು ಹೇಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಬೇಕು ಎಂದರು. ಬಿಬಿಎಂಪಿಯ 4 ಕಾರ್ಪೊರೇಟರ್ ತರಿಸಲು ಸಾಧ್ಯವಾಗದ ಬಿಜೆಪಿಗರಿಗೆ 15 ಮಂದಿ ಶಾಸಕರನ್ನ ತರಿಸಲು ಸಾಧ್ಯವೇ? ಅವರು ಟೆಸ್ಟ್ ಮ್ಯಾಚ್ ಆಡಲಿ, ನಾವು ಒನ್ ಡೇ ಮ್ಯಾಚ್ ಆಡಿ ಮುಗಿಸುತ್ತೇವೆ ಎಂದು ಬಿಜೆಪಿಗೆ ತಿರುಗೇಟು ನೀಡಿದ್ರು. ಬಹುಶಃ ಇವತ್ತು ಪಾದಯಾತ್ರೆ ಮೂಲಕ ಮಾಡಿದಂತ ಎಚ್ಚರಿಕೆ ಗಂಟೆ ಅದು ಕೇಂದ್ರ ಸರ್ಕಾರ ಕೊಡ್ತಿರುವಂತ ಎಚ್ಚರಿಕೆ ಗಂಟೆ ಎಂದು ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಬಲ್ಲ ನಮ್ಮ ನಾಯಕರು ನಿಮ್ಮ ಉದ್ದೇಶ ಮಾತಾಡಿದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ನಾನು ಹೇಳುದಿಷ್ಟೇ, ಯಾವುದೆಲ್ಲ ಮಾಹಿತಿ ನಮ್ಮ ನಾಯಕರು ಇವತ್ತು ನಮ್ಮ ಗಮನಕ್ಕೆ ಕೊಡ್ತಾರೆ ಅದು ನಿಮ್ಮ ಪ್ರತಿ ವಾರ್ಡಿನಲ್ಲಿ, ಪ್ರತಿ ಗ್ರಾಮದಲ್ಲಿ ಬಹುಶಃ ನಾಳೆಯಿಂದ ಬಹುಶಃ ಪ್ರತಿಯೊಬ್ಬರು ಮಾತಾಡುವಂತ ಮಾತು. ಕೆಪಿಸಿಸಿಯ ಯುಪಿ ವೆಂಕಟೇಶ್ ಅವರು ಮಾತನಾಡಿ, ರಾಜ್ಯದ ಸಮ್ಮಿಶ್ರ ಸರ್ಕಾರ ಸದೃಢವಾಗಿದೆ. 5 ಜನ ಪಾರ್ಟಿ ಬಿಟ್ಟರೆ ಬಿಜೆಪಿ 10 ಮಂದಿ ಕಾಂಗ್ರೆಸ್ ಸೇರುತ್ತಾರೆ ಎಂದರು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈ 8 ಕ್ಷೇತ್ರದಲ್ಲಾದಂತ ಅಭಿವೃದ್ಧಿ ಸ್ವಾತಂತ್ರ್ಯ ಬಂದಾಗಿಂದ ಇವತ್ತರೆಗೂ ಆಗಿಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಆದರೆ ಏನೇ ಅಭಿವೃದ್ಧಿ ಮಾಡಿದ್ರು ಪ್ರತಿಯೊಂದಕ್ಕೂ ಒಂದು ಅಪಪ್ರಚಾರ ಮಾಡೋದು. ಈ ಅಪಪ್ರಚಾರದಲ್ಲೇ ಅವರು ಮೇಲ್ಗೈ ಸಾಧಿಸಿ ಅಧಿಕಾರ ಪಡ್ಕೊಂಡಿದ್ದಾರೆ. ಈಗ ಅಧಿಕಾರ ಬಂದ ಮೇಲೆ ನಿಮ್ಗೆ ಗೊತ್ತಾಗ್ತಾ ಇದೆ ಅವ್ರ ಪರಿಸ್ಥಿತಿ ಏನಾಗ್ತಾ ಇದೆ ಅಂತ. ಇವತ್ತು ನೋಡಿದ್ರೆ 104 ಜನ ಹೋಗಿ ಎಲ್ಲೋ ಕೂತ್ಕೊಳ್ತಾರೆ. ಕುಮಾರಸ್ವಾಮಿ ಒಬ್ಬರು ವಿದೇಶಕ್ಕೆ ಹೋದ್ರೆ ಬರ ಇಲ್ಲಿ ಅಂತ ಭಯ ಪಡ್ಕೊಳ್ತಾರೆ. ಇವ್ರು 104 ಜನ 10 ದಿವಸದಿಂದ ಅಲ್ಲಿದ್ದಾರೆ. ಇವ್ರಿಗೆ ಯಾರು ಕೇಳೋರಿಲ್ಲ, ಬರ ಇಲ್ಲ. ಈಗ ಟಾಪಲ್ ಮಾಡಕ್ ಹೋದ್ರೆ ಗೌರ್ಮೆಂಟು ಅವರೇನು ತಂತ್ರ ಹೋಗಿ ಈಗ ಬಿಜೆಪಿ ಅತಂತ್ರ ಆಗಿ ಎಲ್ಲ ಕೆಲಸ ನನ್ನ ಕ್ಷೇತ್ರದಲ್ಲಿ ನನ್ನ ಅನುದಾನದಲ್ಲಿ ಮಾಡ್ತಿದ್ದೀನಿ, ಆಕ್ಷನ್ ಕೊಡ್ತೀನಿ ಅಂತ ಬಂದಿದ್ದೀವಿ. ಈ ಸಂದರ್ಭ ಡಿಸಿಸಿ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಅಧ್ಯಕ್ಷತೆಯನ್ನ ವಹಿಸಿದ್ರು. ಎಐಸಿಸಿ ಸದಸ್ಯ ಅಮೃತ್ ಶೆಣಿ, ಮಾಜಿ ಶಾಸಕರಾದ ಶಕುಂತಲಾ ಶೆಟ್ಟಿ, ಅಭಯ್ ಚಂದ್ರ ಜೈನ್, ಮೊಯ್ದೀನ್ ಪಾವಾ, ಪಕ್ಷದ ಮುಖಂಡರಾದ ಸವಿತಾ ರಮೇಶ್, ಮಿಥುನ್ ರೈ, ಕೋಡಿಚಾಲ್ ಇಬ್ರಾಹಿಂ, ಬಿಎಚ್ ಖಾದರ್, ಧನಂಜಯ ಅಡಪಂಗಾಯ, ಚಂದ್ರಪ್ರಕಾಶ್ ಶೆಟ್ಟಿ, ಪದ್ಮಶೇಖರ್ ಜೈನ್ ಮತ್ತಿತರರು ಹಾಜರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24 ಬಂಟ್ವಾಳ.